ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೆಲ್ಲ ಚಿಲ್ಲರ್ ಮಾತೆಲ್ಲ ಸೌಖ್ಯಂದಿರುತ್ತೆ ಯಾನಿನಿ ನಕ್ಕನ ರೂಮುಟುಲೆ. ಸೊ ಎಂಕ್ಲೈತೆ ಪೇಟೆಗೆ ಬಿದ್ದಾಡ್ದು ಅಂಚ ಲಾಕ್ ಮಲ್ಪಕ್ಕೆ ಬಂದಾಂಡು. ಸೊ ಎಂಕ್ಲೆ ನೀ ಜೆತ್ತು ನಿದ್ದೇರ್ನ ಬೇಡ ಅಂಚ ಅದೇ ನಿಜ ಮುಟ್ಟ ಲಾಕ್ ಮಲ್ತಿಚ್ಚಾಂಡು. ಸೊ ಐತೆ ಗಂಟೆ ಮೂಜಾರೆ ಒಂದತ್ತು ಅಂಚ ಅವರ ಪೇಟೆ ಸುತ್ತಕ ಬಂದು ಬಿದ್ದಾಡ್ನ ಅಕ್ಕಡ ಅವರ ನೀ ಬಂದಿತ್ತೆ ಎಂಕ ಯಾನ್ ಬತ್ತಂಡ ಹಿಂಗೆ ನಾನು ಎತ್ತು ಕೊಡ್ಕೊಂಡು ಅಂಚ ಎಂಕ್ಲೈತೆ ಪೇಟೆಗೆ ಹೋಗಲ್ಲ ಅಂಚ ಏನು ವೀಡಿಯೋ ಕಂಟಿನ್ಯೂ ಮಂತೆ ನಡ್ಕೊಂಡು ಪಾನಾಗ ಸಿಂಕ್ಲಿತ್ತೆ ಪೋನಿಲ್ಲ ಬೇ ಅಯ್ಯ ಆಲೆಗ ಓಟೆ ನೀರು ಒಬ್ಬನ ಎಂಕ್ಲೇಟಿಗೆ ದಾಯಿ ಬತ್ನಾಂಡ ಅಕ್ಕ ವರ್ತಿ ಚೌತಿದ ಲೆಕ್ಕಡ ಮಾತಿರ್ಲಕ್ಕ ಊರು ಬೋತಿರು ಅಂಚ ಗೈಸ್ ಎಂಕ್ಲ ಅಕ್ಕ ನಡಿ ದಾಯಿ ಬತ್ನ ಪಂಡ. ಸೊ ಅಕ್ಕ ವರ್ತಿ ಇತ್ತನ ಅಂಚದ ಅಕ್ಕ ನಡಿ ಬತ್ಕನ ಪಂಡ ಮಾತೆರ್ಲ ರಜೆಗೆ ಎಂದು ಓದಿತ್ತೀರಿ. ಸೊ ಇಂಬಲ್ ರಜೆ ಕೇಂದ್ರಜಲ್ಗೆ ಅಂಚ ಇಂಬಲ್ ಹೊಡ್ತಿ ಬುಕ್ಕ ಎಂಕ್ಲಾಡಿ ಪೋಯರ ಬರಿಯರ್ನೇ ಒಂದೊಂದು ದಿನ ಬೋಡಂಡ ಬುಕ್ಕ 2 ದಿನ ಅಲ್ಪನೆ ಬೋಡು ಬುಕ್ಕ ಒಂಜಿ ದಿನ ರಜೆ ಅಲ್ತದ್ದು ರೆಸ್ಟ್ ಲೈಫ್ ಜೊತೆ. ಸೊ ಈ ಕಾಲದಲ್ಲಿ ರಜೆ ಐಕಾದಲ್ಲ ಎಂತದ ರಜೆ ತೊಂಜರ್ಗೆ ಅಂಚ ಎಂಕ್ಲೈತೆ ಪೇಟೆ ಬಂದಿಲ್ಲ ಯಾನು ವೀಡಿಯೋನ ಕಂಟಿನ್ಯೂ ಮಂತೆ ಒಡಿ ನಾನು ಒಂಚಿ ಶಾಪಿಗೆ ಮೀನಿ ಪೋನಾಗ ಕಂಟಿನ್ಯೂ ಮಂತೆ. ಏನು ಹಾಂ ನಿಡ್ವಂದಾಗಿದ್ಯಾ ಇಲ್ಲ ನಡೆಗೆ ಹೋಗಿ ಈತ ನಮ್ಮ ಪೋನ್ಲಕ ನಡೆಗೆ ಹೋಗಿ ಒಡೆಗ ರಿಕ್ಷಾ ಇಂತ ನಡೆಗ ಇಂಕ್ಲ ಡಬಸ್ ಪೇಟೆ ಬಂತು ನಂಜಿ ಪೇಟೆಗೆ ಬತ್ತ ರಿಕ್ಷಾಡ್ ಬತ್ತೆ ಇಂಕ್ಲ. ಸೊ ಗೊತ್ತಜಿ ಯಾನಂತೂ ತಿನ್ಯರ ಬತ್ತನ. ಸೊ ಅದು ಮತ್ತೆ ಎತ್ತು ಬರ್ಬಲ್ ಬಂದು ದ್ರಾಕ್ಷಿ ಪೂರ ಸ್ವಲ್ಪ ಕ್ಲೋಸ್ ಆಗ್ತಿದೆ. ನಾನು ನೆಕ್ಸ್ಟ್ ನಾನು ನೋಡತ್ತಿ ಮುಗ್ಲು ಡೈಲಿ ಬರೋದಿತ್ತು ನಾ ಒಂಜಿ ಕೆಫೆ ನಾನು ಸಿಂಬಲ್ ಏಪಲ್ ಬರೋದಿತ್ತು ನಾ ಅದ ಹೋಟೆಲ್ ಕ್ಲೋಸ್ ಆತಂದ್ರೆ ಅಂಚ ಆದ ನಂದು ಗೊತ್ತಿತ್ತು ನಾನೇ ಒಂಜಿ ಹೋಟೆಲ್ ಅವಳ ಭಾರಿ ಲಾಯ್ಕದ ಹೋಟೆಲ್ಗೆ ಅಂಚ ಅವು ಕ್ಲೋಸ್ ಏಕಲ ಬರ್ಪಂದೆ ಆತಿಪ್ಪುಡು ಕ್ಲೋಸ್ ಮಂತ್ಲ ಅದನ್ನು ಗೊತ್ತಿದ್ದಿ ನಾನು ಓಡಿ ಹೋಗ್ನಲ್ಲ ಗೊತ್ತಿದ್ದೆ ಅಂಚೆ ಇಲ್ಲಿ 8 ವರ್ಷ ಬರಂದಿತ್ತು ಅಂಚೆ ಅದು ಎಂಕ್ಲ ಅಂಗಡಿದ ಎದುರು ಬತ್ತಿಂತದ. ಓಕೆ ಗೈಸ್ ಹೊಲಾಂಡ ಹೋಟೆಲ್ ತಿಕ್ಕಂಡ ವೀಡಿಯೋನು ಕಂಟಿನ್ಯೂ ಮಂತೆ. ಎಂಕ್ಲೈತೆ ಒಂಜಿ ಹೋಟೆಲ್ಗೆ ಬತ್ತ. ಸೊ ಎಂಕ್ಲೇ ಕೊಡಪ್ಪನ ಇಜ್ಜಿ ಹೋಯ್ ಅಲ್ಲಿ ಹೋಟೆಲ್ ಸೊ ಎಂತ ಹೋಟೆಲ್ ಗೊತ್ತದ ಇದೆ ಅಲ್ವಾ ಬಿರಿಯಾನಿ ಆಯರ ಕೊಡ್ತಿಗೆ. ಸೊ ಐಕದ ಎಂಕ್ಲ ಒಂದು ಎಂತ ಹೋಟೆಲ್ ಗೊತ್ತ ಎಂಕ್ಲದಾಗ ಖುಷಿ ಮಾಡ್ತದ ಅಂತ
ಗೈಸ್ ನಾಕ ಗೋಬಿದು ತೊಂದಲು ಅಂಚನೆ ಎನ್ನ ಎನ್ನೊಟ್ಟಿಗೆ ಬತ್ನಾಕ್ಲು ನೆನದಿ ತೊಂದಿರು ದೋಸೆ ಹಿಡ್ದುಗೆ ಗೈಸ್ ಏನು ಗೋಬಿ ಟೇಸ್ಟ್ ಉಂಟೆ ನಮ್ಮ ಊರು ಕಾಪುಜಿದನ್ನ ಮುಲ್ಪದ ಹೋಗ್ಬಿಟ್ಟಿಲ್ಲ ನಮ್ಮ ಊಟದ ಟೇಸ್ಟ್ ಬರ್ಪುಜಿ ಸೊ ನಮ್ಮ ಅಜ್ಜಿ ಫುಡ್ ರುಚಿಯೇ ಬೇತೆ ಮುಲ್ಪದ ಫುಡ್ ರುಚಿಯೇ ಬೇತೆ ಯಾನು ಆರ್ಡರ್ ಮಾಡ್ತಾರೆ ನಾ ಪರೋಟಾತಿ ಓಕೆ ಗೈಸ್ ಯಾನು ಎನ್ನ ಆರ್ಡ್ರ್ ಬಂದಿದ್ದ ನನಗೆ ಗೈಸ್ ಎನ್ನ ಆರ್ಡ್ರ್ಲ ಬತ್ತಂಡು ಸೊ ಮಸಾಲ ಪುರಿ ತೂಕ ಟೇಸ್ಟ್ ಮಾಡ್ಬೇಕ ನಮ್ಮ ಊರದ್ದು ಒಂಚೂರು ಡಿಫ್ರೆಂಟ್ ತೋಜೊಂದುಂಡು ಸ್ಪೈಸಿ ಲೆಕ್ಕ ತೋಜೊಂದುಂಡು ತೂಕ ಟ್ರೈ ಮನ್ಪೆ ಟೇಸ್ಟ್ ಮಾಡ್ತೇನ ಗೈಸ್ ಇಂಗ್ಲೈತೆ ಒಂದು ಹೋಟೆಲ್ ಇಲ್ಲ ಸೊ ಇಂಗ್ಲ ಆ ಹೋಟೆಲ್ದು ತಿಂಡಿ ಬರುತ್ತಾ ಸೊ ಮುಲ್ಪ ಇಂಗ್ಲಿಗೆ ತಿನ್ನಿರ ಒಂದು ಬಂದು ಪಾರ್ಸೆಲ್ ಇತ್ತುಂಟ ಸೊ ರೂಮ್ ಬೋಟಿ ಅಂತಾರೆ ಒಂದು ಸೊ ನಾಲೆಜ್ ಚಿಕನ್ ಬಿರಿಯಾನಿ ಇದಕ್ಕೆ ಕುಷ್ಕ ಮಾತ್ರ ಇತ್ತು ಸೊ ಇಂಟ್ರೆ ತಿನ್ಬೇಕು ಅಂತ ಇದಕ್ಕೆ ಸುಮಾರು ಉಂಡು ಬಟ್ ರೆಡಿ ಆಗ್ತದೆ ಕೊಂಚ ಕೊಂಚ ಪಿಜ್ಜಾ ತಂದು ಕೊನೆಗೆ ಅಲ್ಪ ಬಂದಾಗಿತ್ತು ಸೊ ಇದರ ಪೋಡು ವಿಡಿಯೋ ಕಂಟಿನ್ಯೂ ಅಂದರೆ ಇದು ಬನ್ನಗ ನೀನು ಪರಿಮಳ ಒಂದು ಒಂಜಿ ಪೀಸ್ ಕೇಕ್ ಹಾಂ ಗೈಸ್ ಎಂಕ್ಲ ಒಂಚೂರು ಕಡೆ ಎತ್ತಿಯಾತಿ ಫೋನ್ ಒಂದು ಒಂಚ ಚೂರು ತಿಂಡಿ ಮತ್ತು ಪದಾರ್ಥ ಐಡ್ದಕ್ಕ ಬಿರಿಯಾನಿ ಪಾರ್ಸೆಲ್ ಮತ್ತು ಪದಾರ್ಥ ಆತೆ ಸೊ ಎತ್ತೆ ತಿಂಡಿದಿ ನೋಡು ತುಜ್ಬಬ್ಬ ದಾದ ಮತ್ತು ಕೊಂತದ ಬಂದು ಓಕೆ ತೋಲೇನಿಕ್ಕಿಲ್ಲ ಇದಾಯ್ತಾ ಇದಾಯ್ತಾನ ಒಂದು ಕೇಕ್ ಈ ಟೈಪ್ ಒಂದು ಹಿಡ್ದಕ್ಕಂದಲ್ಲ ಸ್ವೀಟ್ ಅದದ ಕೇಕ್ ಒಂದು ಈ ಟೈಪದ ಕೇಕ್ ಹಿಡ್ದಕ್ಕ ಒಂದೊಂಜಿ ದಿಲ್ ಖುಷ್ ತಂಜಿನೋದ ಮಸಾಲ ಬನ್ನದತನ ಕೊಂಚ ಸೊ ಇದು ಸ್ವೀಟ್ ಮತ್ತು ಪದಾರ್ಥ ಬೇಕಾರಿದ್ದು ಗೈಸ್ತಲೆ ಸೋಪ್ ಉಂಟು ಬಂದದ್ದು ಈ ಕೇಕ್ ಟೇಸ್ಟ್ ಮನ್ಪಗ ಹೋಟೆಲ್ ಪೋನಾಗ ಅಲ್ಪದ ಫುಡ್ ಎಂಕ್ಲೆ ಸೆಟ್ ಆಯ್ದಿಂದು ಅನ್ನ ಸ್ವೀಟ್ ಆಂಡ್ಲ ಒಂಚೂರು ಸೆಟ್ ಆಪ್ನ ತುಕ ಚೂರಿ ಅವು ಗೈಸ್ ಟೇಸ್ಟ್ ಮಾಡುವ ನಾವು ಸೋಕುಂಡು ಬಣ್ಣಗ ಬರ್ಸ ಬರೋಂತಳು ಫುಲ್ಲು ಚಂಡಿ ಅಂಕಾರ ನಾನೊಂದು ಟ್ರೈ ಮಾಡ್ತೆ ಗೈಸ್ ನಮ್ಮ ಇವಾಗ ಊಟದ ಸಮಯ ಹಾಗಾಗಿ ಊಟಕ್ಕೆ ರೆಡಿ ಆಗ್ತಾ ಉಂಟು ಎಂತೆಲ್ಲ ನಾವು ಪಾರ್ಸೆಲ್ ತಂದಿದ್ದೇವೆ ಅದನ್ನೆಲ್ಲ ಇವಾಗ ತಿಂತಿದ್ದೇವೆ ನಾವು ಸೊ ಎಂತೆಲ್ಲ ಉಂಟು ಅಂತ ನಾನೀಗ ನಿಮಗೆ ತೋರಿಸ್ತೇನೆ ಆಯಿತಾ ನೋಡಿ ನೋಡಿ ಆಸೆ ಪಡಿ ಅಷ್ಟೇ ನಿಮಗಿಲ್ಲ ಗೈಸ್ ಒಂದು ಕೆತ್ತಿ ಮುಲ್ಪ ಭತ್ತದ ಮಲ್ತನ ಬೇಪ್ಪೈನ ಭತ್ತದ ಬೇಪ್ಪೈನ ಹೋಯ್ತೆ ಆತನತೆ ಎಂಚ ನೆಕ್ಸ್ಟ್ ಒಂದಿಟ್ಟು ಪಾರ್ಸೆಲ್ ಒಂಚೂರು
ಟೇಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಬಿರಿಯಾನಿ ಹಾಗೆ ಇದೆಂತ ನೆಕ್ಸ್ಟ್ ಕುಷ್ಕ ನೆಕ್ಸ್ಟ್ ಒಂದುಲ ಒಂದುದಾಯ್ತಾ ಒಂದು ಬಿರಿಯಾನಿ ಒಂದು ಕುಷ್ಕ ಮತ್ತು ಬಿರಿಯಾನಿ ರೈಸ್ ಒಂದು ಬಟರ್ ಮತ್ತೆ